ಪ್ರೀತಿಯನ್ನಿಟ್ಟು ಕಗ್ಗವನ್ನ ಕೇಳುತ್ತಿರುವಂತ ತಮಗೆಲ್ಲರಿಗೂ ನಮಸ್ಕಾರಗಳು. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೂರು ನಿಮ್ಮೊಂದಿಗೆ. ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ ನೆಲ ಒಂದೇ ಹೊಲ ಗದ್ದೆ ತೋಟ ಮರಳೆರೆ ಬೇರೆ. ನೆಲ ಒಂದೇ ಹೊಲ ಗದ್ದೆ ತೋಟ ಮರಳೆರೆ ಬೇರೆ. ಜಲ ಒಂದೇ ಸಿಹಿ ಉಪ್ಪು ಜವುಗೂಟೆ ಬೇರೆ. ಜಲ ಒಂದೇ ಸಿಹಿ ಉಪ್ಪು ಜವುಗೂಟೆ ಬೇರೆ. ಕುಲ ಒಂದರ ಒಳೆ ಸೋದರ ವ್ಯಕ್ತಿ ಗುಣ ಬೇರೆ. ಕುಲ ಒಂದರ ಒಳೆ ಸೋದರ ವ್ಯಕ್ತಿ ಗುಣ ಬೇರೆ. ಹಲವು ಒಂದು ಸಾಜ. ಹಲವು ಒಂದು ಸಾಜ. ಮಂಕುತಿಮ್ಮ. ನೆಲವೊಂದೇ ಹೊಲಗದ್ದೆ ತೋಟ ಮರಳಿರೆ ಬೇರೆ. ಜಲವೊಂದೇ ಸಿಹಿಯುಪ್ಪು ಜವುಗೂಟೆ ಬೇರೆ. ಕುಲವೊಂದರೊಳೆ ಸೋದರ ವ್ಯಕ್ತಿ ಗುಣ ಬೇರೆ. ಹಲವು ಮುಂದು ಸಾಜ ಮಂಕುತಿಮ್ಮ. ಹಲವು ಮುಂದು ಸಾಜ ಮಂಕುತಿಮ್ಮ. ಬಂಧುಗಳೇ, ನಮ್ಮ ಕಣ್ಣಿಗೆ ಕಾಣುವ ಈ ಜಗವು ಎಷ್ಟೊಂದು ವಿಸ್ಮಯಗಳನ್ನ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ ಎನ್ನುವುದೇ ಒಂದು ಬಹಳ ಅದ್ಭುತವಾದಂತ ಸಂಭ್ರಮವನ್ನ ಕೊಡುವಂತ ಕ್ಷಣ ಅದು. ಈ ಕಗ್ಗದಲ್ಲಿ ಜಗತ್ತಿನ ಪ್ರಕೃತಿಯ ಒಡಲಿನಲ್ಲಿರುವ ವೈವಿಧ್ಯತೆ ವೈಶಿಷ್ಟ್ಯಪೂರ್ಣವಾದುದು. ನಮ್ಮ ಕಣ್ಣಿಗೆ ಕಾಣುವ ನೆಲವು ಒಂದೇ ಆಗಿದ್ದರೂ ಅದರಲ್ಲಿ ಹೊಲ ಇದೆ, ಗದ್ದೆ ಇದೆ, ತೋಟಗಳು ಇವೆ. ಮತ್ತೆ ಮರಳು ಮತ್ತು ಕಪ್ಪು ಮಣ್ಣುಗಳ ಗುಣ ಈ ನೆಲದಲ್ಲಿ ಬೇರೆ ಬೇರೆಯಾದಂತ ಫಲವತ್ತತೆಯನ್ನು ಕೊಡುತ್ತದೆ. ನೀರು ಒಂದೇ, ಆದರೂ ಅದರ ರುಚಿಯಲ್ಲಿ ಸಿಹಿ ಬೇರೆ ಇದೆ, ಉಪ್ಪು ಬೇರೆ ಇದೆ. ಸಿಗುವ ಮೂಲಗಳ ನೆಲೆಗಳೂ ಕೂಡ ಬೇರೆ ಬೇರೆ ಆಗಿದ್ದಾವೆ. ಮೂಲದ ನೆಲೆ ಒಂದೇ ಆಗಿದ್ದರೂ ಕೂಡ ಕೊಂಬೆಗಳು, ದಾರಿಗಳು ಹಲವು ಬಗೆಯಲ್ಲಿ ಇಲ್ಲಿ ಕಾಣಸಿಗುತ್ತದೆ. ಇಡೀ ಪ್ರಕೃತಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಸಿಗುವ ವೈವಿಧ್ಯತೆ ಇನ್ನೆಲ್ಲಿಯೂ ಕೂಡ ಸಿಗಲಾರದು. ಅಷ್ಟೊಂದು ವೈವಿಧ್ಯತೆಯನ್ನ ಈ ಜಗತ್ತು ಒಳಗೊಂಡಿದೆ. ಇವೆಲ್ಲವನ್ನ ಅನುಭವಿಸುವವ ಮನುಜನ ಹುಟ್ಟಿನೊಳಗಣದ ಗುಟ್ಟನ್ನು ಕಂಡರೆ ಆತ ಕೂಡ ಒಂದೇ ಕುಲದಲ್ಲಿ ಹುಟ್ಟಿದರೂ ಕೂಡ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯಂದಿರ, ಅಂದು ಬಂಧುಗಳ ಸ್ವಭಾವ ವರ್ತನೆಗಳಲ್ಲಿ ಭಿನ್ನ ಭಿನ್ನ ವ್ಯತ್ಯಾಸಗಳು ನಾವು ಕಾಣ್ತೇವೆ. ಮನುಷ್ಯ ಜಾತಿ ಒಂದೇ ಆದರೂ ವ್ಯಕ್ತಿಗಳಲ್ಲಿ ಹಲವಾರು ರೀತಿಯ ಭಿನ್ನ ಗುಣಗಳು ಇರುವುದನ್ನ ಸಹಜವಾಗಿ ನಾವು ಇಲ್ಲಿ ಕಾಣಬಹುದು. ಅಂದರೆ ಪ್ರಕೃತಿಯ ಭಿನ್ನತೆಗಳಂತೆ ಸಮಾಜ ಪರಿಸರಗಳ ಪ್ರಭಾವದಿಂದಲೇ ಮನುಷ್ಯನಲ್ಲಿ ಕೂಡ ಭಿನ್ನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಪ್ರಕೃತಿಯಲ್ಲಿ ವೈವಿಧ್ಯತೆಯ ಮೂಕ ಜೀವಿಗಳ ವಿಶಿಷ್ಟವಾದ ಲೋಕವೇ ಇಲ್ಲಿ ತೆರೆದುಕೊಳ್ಳುತ್ತದೆ ಅನ್ನೋದು ಸತ್ಯ. ಆದ್ರೆ ಈ ಜಗತ್ತಿನೊಳಗೆ ಬದುಕುತ್ತಿರುವಂತ ಮನುಜನು ತನ್ನಲ್ಲಿಯೂ ಭಿನ್ನತೆ ಇದ್ದರೂ ಕೂಡ ತನ್ನ ಋಣಾತ್ಮಕ ಚಿಂತನೆಗಳಿಂದ ಧನಾತ್ಮಕವಾದಂತಹ ಚಿಂತನೆಗಳನ್ನ ಮೈಗೂಡಿಸಿಕೊಳ್ಳಲು ಹಲವು ರೀತಿಯ ಮಾರ್ಗಗಳಿದ್ದಾವೆ. ಅಭ್ಯಾಸ ಮಾಡಬಹುದು, ಮಹಾನ್ ಗ್ರಂಥಗಳನ್ನ ತಿಳಿದುಕೊಳ್ಳಬಹುದು, ಮಹಾನ್ ವ್ಯಕ್ತಿಗಳನ್ನ, ಹೀಗೆ ಹಲವು ದಾರಿಗಳ ಮೂಲಕ ನಮ್ಮ ಚಿಂತನೆಗಳನ್ನ ವಿಸ್ತರಿಸಿಕೊಳ್ಳಬಹುದು. ನಮ್ಮ ವ್ಯಾಪ್ತಿಯನ್ನ ಇನ್ನಷ್ಟು ಮಗದಷ್ಟು ದೂರದವರೆಗೆ ಕೊಂಡೋಗಬಹುದು. ನಮ್ಮ ಜ್ಞಾನದ ಅಗಾಧತೆಯನ್ನ ಮತ್ತಷ್ಟು ಮಗದಷ್ಟು ಪಡೆದುಕೊಳ್ಳುತ್ತಾ ಹೋಗಬಹುದು. ಆದರೆ ಇವುಗಳನ್ನ ತಿಳಿಯುವ, ಅರಿಯುವ ಮತ್ತು ತಿಳಿದು ಅರಿತ ಜ್ಞಾನವನ್ನ ಮೈಗೂಡಿಸಿಕೊಂಡು ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನು ಮಾತ್ರವೇ ನಾವಿಲ್ಲಿ ಮಾಡಬೇಕಾಗಿದೆ. ಸ್ವಾರ್ಥವನ್ನ ಬಿಟ್ಟು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ಸಮಾಜದ ಒಳಿತಿಗಾಗಿ ಜಗತ್ತಿನ ನಾಶಕ್ಕೆ ಮುನ್ನುಡಿ ಬರೆಯುವ ಬದಲು ಜಗತ್ತನ್ನ ವಿಕಸನದತ್ತ ಕೊಂಡು ಹೋಗಲು ನಾವೆಲ್ಲರೂ ಪ್ರಯತ್ನಿಸಬೇಕಾಗಿದೆ. ತರತಮ ಭಾವಗಳನ್ನ ಬದಿಗೊತ್ತಿ ಸರ್ವರನ್ನೂ ಕೂಡ ಪ್ರೀತಿಸುವ ಒಲುಮೆಯಿಂದ ಹೊಸ ನಾಡೊಂದನ್ನ ಕಟ್ಟುವಲ್ಲಿ ನಾವು ಮುಂದಾಗಬೇಕಾಗಿದೆ. ಪ್ರಕೃತಿಯಲ್ಲಿರುವ ವಿವಿಧತೆಯಲ್ಲಿ ಏಕತೆಯು ಮನುಜನಲ್ಲಿಯೂ ಕೂಡ ಬರಬೇಕಾಗಿದೆ. ಕೇವಲ ಗ್ರಂಥ ಮಾತುಗಳಲ್ಲಿ ಅದು ಸೀಮಿತವಾಗಿರದೆ ನಮ್ಮ ಕಾರ್ಯದಲ್ಲಿಯೂ ಕೂಡ ಅದು ಸಾಕಾರಗೊಳ್ಳಬೇಕಾಗಿದೆ. ವಸುದೈವ ಕುಟುಂಬಕಂ ಎಂಬುದು ಧರೆಯಲ್ಲಿ ಎಲ್ಲರೂ ಅನುಭವಿಸಿ ಅನುಸರಿಸಿ ಸಾಮರಸ್ಯದ ಬಾಳು ಬದುಕಬೇಕಾಗಿದೆ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಮನೆಯಲ್ಲೇ ಇರಿ, ಆರೋಗ್ಯಕರವಾಗಿರಿ.